ಪ್ರಥಮವಾಗಿ ಅವರು ಸುಮಾರು 3:30 ಗಂಟೆಗೆ ಬಂದು ನಮ್ಮ ಬಹಳ ದಿನದ ಕನಸಾಗಿದ್ದಂಥ ಒಂದು ಕ್ರೀಡಾಂಗಣವನ್ನು, ಒಳ ಕ್ರೀಡಾಂಗಣವನ್ನು, ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣ ಸಜ್ಜಾಗಿದೆ. ಅದರ ಉದ್ಘಾಟನೆಯನ್ನು ಮಾಡಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಹಳ ದಿನಗಳ ಕನಸಾಗಿತ್ತು, DC ಆಫೀಸಿನ ಏನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸುಮಾರು 7-8 ವರ್ಷದ ಹಿಂದೆ ಅದಕ್ಕೆ ಶಿಲಾನ್ಯಾಸ ಹಾಕಿದ್ರು. ಅದು ಸಂಪೂರ್ಣವಾಗಿರಲಿಲ್ಲ. ಈಗ ಅದು ಸಂಪೂರ್ಣವಾಗಿದೆ. ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಂತರ ಅವರು ಉಳ್ಳಾಲದಲ್ಲಿ ನಡೆಯುವಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸುಮಾರು 75 ಕೋಟಿಗಳಿಗೆ ಅಷ್ಟು ಒಂದು ಅನುದಾನವನ್ನು ನೀಡಿ 2018ರಲ್ಲಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಇದೇ ಸಿದ್ದರಾಮಯ್ಯ ಸಾಹೇಬರು ಶಿಲಾನ್ಯಾಸ ಮಾಡಿದರು. 2016ರಲ್ಲಿ ಮಾಡಿದರು. 16ರಿಂದ 18 ತನಕ ಅಲ್ಲೆಲ್ಲ ಕೆಲಸಗಳು ನಡೆದಿತ್ತು. ನಂತರ ಬಂದಂಥ ಸರ್ಕಾರ ಯಾವುದೇ ರೀತಿಯ ಕೆಲಸಕ್ಕೆ ಅದಕ್ಕೆ ಬೇಕಾದಂಥ ಹಣದ ಬಿಡುಗಡೆಯನ್ನು ಮಾಡಲಿಲ್ಲ. ಅಂತೇಳಿದ್ರೆ ಒಂದು ಕಾಮಗಾರಿನ ನಾವು ಕೈಗೆತ್ತಿಕೊಂಡಾಗ ಅದು ಇಷ್ಟರೊಳಗೆ ಮುಗಿಬೇಕಿತ್ತು. ಅದು ಮುಗಿಯದಿದ್ದ ಕಾರಣ ಸ್ವಲ್ಪ ಹಣದ ಎಸ್ಕಲೇಷನ್ ಆಯಿತು, ಸ್ವಲ್ಪ ಜಾಸ್ತಿ ಆಯಿತು ಹಣ. 2-3 ಸಲ ನಾನು ಮತ್ತು ಸ್ಪೀಕರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷ್ಣ ಬೈರೇಗೌಡರ ಹತ್ರ 1-2 ಸಲ ಮುಖತ ಭೇಟಿಯನ್ನು ಮಾಡಿದ್ವಿ. ನಂತರ ಒಂದು ಸಲ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಾಗ ಸಂಪೂರ್ಣ ಕಟ್ಟಡವನ್ನು ನೋಡಿದಾಗ ನಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾಯರು, ಅದೇ ರೀತಿ ನಮ್ಮ ಸ್ಪೀಕರ್ ಆದಂಥ UT ಖಾದರ್ ಅವರ ಮುತುವರ್ಜಿಯಿಂದ 20 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಅದಕ್ಕೆ ನೀಡಿ ಇವತ್ತು ಆ ಕಾರ್ಯವನ್ನು ಸಂಪೂರ್ಣಗೊಳಿಸಿದ್ದಾರೆ. ಇದು ಬಹುಶಃ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಜಿಲ್ಲಾ ಅಧಿಕಾರಿಗಳ ಕಚೇರಿ ಅಂತ ಹೇಳಿದ್ರು ತಪ್ಪಾಗಲಾರದು. ನಾವು ನೆನಪು ಮಾಡ್ಕೊಳ್ಬೇಕಾಗಿದ್ದು B. ರಮಾನಾಥ ರೈ ಅವರನ್ನು. ಅವರು ಸಚಿವರಾದಂಥ ಸಮಯದಲ್ಲಿ, ಅರಣ್ಯ ಸಚಿವರಾದಂಥ ಸಮಯದಲ್ಲಿ ನಮಗೆ ಜಾಗವನ್ನು, ಅರಣ್ಯ ಮಂತ್ರಿಗಳಾದಂಥ ಸಮಯದಲ್ಲಿ ಸುಮಾರು 6 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಕೊಟ್ಟಿದ್ದರು. ಯಾಕೆಂತ ಹೇಳಿದ್ರೆ ಅರಣ್ಯದಿಂದ 1 ಇಂಚು ಜಾಗಗಳನ್ನು ನಮ್ಮಿಂದ ತಗೊಳ್ಳಿಕ್ಕಾಗೋದಿಲ್ಲ. ಆದರೆ ಅವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಅವರೇ ಅರಣ್ಯ ಇಲಾಖೆ ಮಂತ್ರಿಗಳಾಗಿದ್ದರು. ಆ ಒಂದು ಸಂಬಂಧದಿಂದ ಅದೇ ರೀತಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಒಪ್ಪಿ ಆ ಜಾಗವನ್ನು ನಮ್ಗೆ ಅಂತೇಳಿದ್ರೆ ಜಿಲ್ಲಾಧಿಕಾರಿಗಳು ಕೊಟ್ಟ ಕಾರಣ ಇವತ್ತು ಒಂದು ಅತ್ಯುತ್ತಮವಾದ ಕಚೇರಿ ಆಯಿತು. ನಂತರ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಮಾಡಿದಂಥವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂಥ ದಿನೇಶ್ ಗುಂಡ್ರಾಯರು ಹಾಗೂ ಸ್ಪೀಕರ್ ಅವರು. ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಆಫೀಸ್ ಬೇಕಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂದಿತ್ತು. BJP ಸರ್ಕಾರದ 5 ಸರ್ಕಾರದಲ್ಲಿ ಇದಕ್ಕೆ ಯಾಕೆ ಇಷ್ಟು ಹಣವನ್ನು ಕೊಡಬೇಕು ಅಂಥೇಳಿ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬಹುಶಃ ಎಲ್ಲ ನಾನು ಸುಮಾರು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ವಿ ಅವಾಗ, ಇದಕ್ಕೆ ಮುಕ್ತಿ ಯಾವಾಗ ಅಂತೆಲ್ಲ ಬರೀತಾ ಇದ್ರು. ನೀವು ಮಾಡ್ತಾರೋ ಇಲ್ಲೋ ಒಂದು ಪ್ರಶ್ನೆ ಸಹ ಇದ್ದಿತ್ತು. ಆದರೆ ಇವತ್ತು ಅದನ್ನು ಸಂಪೂರ್ಣ ಮಾಡಿ ಸುಮಾರು 22 ಬೇರೆ ಬೇರೆ ಕಚೇರಿಗಳನ್ನು ಒಂದೇ ಸ್ಥಳದಲ್ಲಿ ಇವತ್ತು ಬರುವಂತೆ ಮಾಡಿದ್ದಾರೆ. ಅಂತೇಳಿದ್ರೆ ಯಾವುದೇ ಜನರು ಅಲ್ಲಿಗೆ ಬಂದರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳನ್ನು ಆಗದ ರೀತಿಯಲ್ಲಿ ಅತ್ಯಂತ ಒಂದು ಉತ್ತಮ ರೀತಿಯಲ್ಲಿ ಒಂದು ಸ್ನೇಹಿಯ ರೂಪದಲ್ಲಿ ಅದನ್ನು ಮಾಡಿರುವಂಥದ್ದು. ಸುಮಾರು 10,000 ಫಲಾನುಭವಿಗಳಿಗೆ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸುಮಾರು 30,000 ಜನರನ್ನು ಅವರಿಗೆ ವಾಸ ಮಾಡ್ತಾಯಿದ್ರು. ಅವರಿಗೆ RTC ಇರಲಿಲ್ಲ. ಅದು ಮನೆ ಆಗಿರ್ಬೋದು ಅಥವಾ ಅವರು ಉಳಿತಿರುವಂಥ ಭೂ ಪ್ರದೇಶಗಳಾಗಿರ್ಬೋದು. ಅಂತೇಳಿ ಉಳುಮೆ ಮಾಡ್ತಂಥ ಜಾಗಕ್ಕೆ ಅವ್ರಿಗೆ RTC ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದರಲ್ಲೂ ಕೃಷ್ಣ ಬೈರೇಗೌಡರು ಮಂತ್ರಿ ಆದಮೇಲೆ ಅದನ್ನು ಪೋಡಿಯನ್ನು ಮಾಡಬೇಕು, ಅದಕ್ಕೆ ಎಷ್ಟು ಅಳತೆಗಳು ಬೇಕು, ಒಂದು ಮನೆಗೆ ಎಷ್ಟು ಸುತ್ತಳತೆಗಳಿದೆ, ಅಥವಾ ಅವರು ಮಾಡ್ತಿದ್ದಂಥ ಎಷ್ಟು ಎಕರೆ ಜಮೀನುಗಳಿದೆ, ಅದಕ್ಕೆಲ್ಲ ಸರ್ವೆಯನ್ನು ಮಾಡಿಸಿ ಸುಮಾರು 8,000 ಜನರಿಗೆ RTCಯ ವಿತರಣೆಯನ್ನು ಒಂದು ಮಾಡಲಿಕ್ಕಿದ್ದಾರೆ. ಒಟ್ಟು 30,000ದಲ್ಲಿ 10,000 ಅಪ್ಲಿಕೇಶನ್ಗಳನ್ನು ವಿಲೇವರಿ ಮಾಡಿ ಅದರಲ್ಲಿ 8,000 ಜನರಿಗೆ ಅಂದೇ ಅಂತೇಳಿದ್ರೆ ಅವತ್ತು ಒಂದು ಸರ್ವೆ ಮಾಡಿದ RTCಯನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ನಮ್ಮ 3 ನಿಗಮಗಳಿಂದ
ಅಂಬೇಡ್ಕರ್ ಅವರ ನಿಗಮದಿಂದ ಇರ್ಬೋದು, ಅಥವಾ ಇನ್ನು ಮೈನಾರಿಟಿ ನಿಗಮದಿಂದ ಇರ್ಬೋದು, ಕೆಲವು ಫಲಾನುಭವಿಗಳಿದ್ದಾರೆ, ಅವರಿಗೂ ಸಹ ಅವರ ಫಲಾನುಭವಿಗಳಿಗೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈ 10,000 ಫಲಾನುಭವಿಗಳು RTC ಅವರು ಬರಬೇಕು ಅಂತೇಳಿ ಸಂದರ್ಭದಲ್ಲಿ ಸರ್ಕಾರದೊಂದಿಗೆ ನಮ್ಮ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳಾಗಿರ್ಬೋದು, ಅವ್ರನ್ನೆಲ್ಲರನ್ನು ಸೇರಿಸಿ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಅಂತೇಳಿದ್ರೆ ಸರ್ಕಾರ ಯಾವ ರೀತಿ ತಮಗೆ ವಾಗ್ದಾನವನ್ನು ಕೊಟ್ಟಿತ್ತು ಅದರಲ್ಲಿ ಇದನ್ನು ಸಹ ನಾವು ಪೂರ ಮಾಡ್ತಾ ಇದ್ವಿ, ತಾವೆಲ್ಲರೂ ಬರಬೇಕು ಅಂತ ಹೇಳಿ ಆ ಫಲಾನುಭವಿಗಳ ಜೊತೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯವರು ಇರ್ಬೋದು, ಅಲ್ಲಿಯ ಸ್ಥಳೀಯ ನಾಯಕರುಗಳ ಜೊತೆ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳ ಜೊತೆ, ಅದೇ ರೀತಿ ಯಾರೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅವರುಗಳ ಜೊತೆ, ಅದಲ್ಲದೆ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಎರಡು ಸಭೆಗಳನ್ನು ಮಾಡಿ ಮುಖ್ಯಮಂತ್ರಿಗಳನ್ನು ಅದ್ಧೂರಿಯಾಗಿ ನಾವು ಅವರನ್ನು ಸ್ವಾಗತಿಸಬೇಕು. ಅವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತೇಳಿದ್ರೆ ನಮ್ಗೆ ಇಷ್ಟೆಲ್ಲ ನೀವು ಮಾಡಿದ್ದೀರಾ ಅನ್ನೋ ಅವರಿಗೆ ಒಂದು ಕೃತಜ್ಞತೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಂಪೂರ್ಣ ಪ್ರಚಾರದ ಜವಾಬ್ದಾರಿಯನ್ನು ನಮ್ಮ ಯುವ ನಾಯಕರಾದಂತಹ ಮಿಥುನ್ ರೈ ಅವರಿಗೆ ವಹಿಸಿದ್ದೀವಿ. ಅದೇ ರೀತಿ ಬೇರೆ ಬೇರೆ ನಮ್ಮ ಹಿರಿಯ ಪಕ್ಷದ ನಾಯಕರುಗಳಿಗೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಿ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ಇದ್ದೇವೆ. ನಾನು ನಿಮ್ಮ ಮುಖಾಂತರ ನಮ್ಮ ಎಲ್ಲ ನಾಗರಿಕರಿಗೂ ಮತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಒಂದೆರಡು ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಒಳ ಕ್ರೀಡಾಂಗಣವನ್ನು ಬ್ಯಾಡ್ಮಿಂಟನ್ ಮತ್ತು ನಮ್ಮ ಕಬಡ್ಡಿಗೆ ಮಾಡಿದ್ದೀವಿ. ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾ ಒಂದನ್ನು ನಾವು ಮಾಡಿರುವಂಥದ್ದು. ಇಂಥ ಹಲವಾರು ಸೌಲಭ್ಯಗಳನ್ನು ನಾವು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಕೃತಜ್ಞತೆನ ಕೊಡಬೇಕು, ಅವರಿಗೆ ಒಂದು ಥ್ಯಾಂಕ್ಸ್ ಗಿವನ್ ಕೊಡಬೇಕು ಅಂಥೇಳಿ ನಾನು ಮನವಿಯನ್ನು ಸಹ ಮಾಡ್ಕೊಳ್ತಾ ಇರೋದು ಸರ್. ಇದು ನಮ್ಮ ಅತ್ಯಂತ ಕಾರ್ಯಕ್ರಮ. ಇದರಲ್ಲಿ ಬೆಳ್ತಂಗಡಿಯಲ್ಲಿ ಸುಮಾರು 2,000 ಜನರು ಫಲಾನುಭವಿಗಳು, ಅದರ ನಂತರ ಬಂಟ್ವಾಳದಲ್ಲಿ 2,000 ಫಲಾನುಭವಿಗಳಿದ್ದಾರೆ, ಮೂಡುಬಿದ್ರೆಯಲ್ಲಿ ಸುಮಾರು 1,500 ಇದ್ದಾರೆ, ಮತ್ತು ಮಂಗಳೂರಲ್ಲಿ ಸುಮಾರು 1,000, ಸುಳ್ಯ, ಮುಲ್ಕಿ, ಕಾಡಬ, ಈ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ ಆ ತಾಲೂಕಿನ ತಹಶೀಲ್ದಾರ್ ಅವರ ಜೊತೆ, ಆಮೇಲೆ ಯಾರೆಲ್ಲ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕೀಮಲ್ಲಿ ಫಲಾನುಭವಿಗಳು ಯಾರ್ಯಾರು ಬಂದಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಟೂರಿಸ್ಟ್ ವೆಹಿಕಲ್ಗಳನ್ನು ಅವ್ರನ್ನ ಮಾಡಿದೆ. ಮತ್ತು ಸುಕನ್ಯಾ ಅಂತೇಳಿ ಅದೊಂದು ನಮ್ಮದೇನಿದೆ ಕಾರ್ಯಕ್ರಮ ಇದೆ, ಅದರಲ್ಲಿ ಸುಮಾರು 200 ಜನರಿಗೆ ಮಹಿಳಾ ಮತ್ತು ಸಬಲೀಕರಣದ ಅವರಿಂದ ನಾವು ಕೊಡ್ತಾ ಇದ್ದೀವಿ ಸರ್. ಅದರಿಂದ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಇವತ್ತು ನಾಳೆ ಡಿಸಿಷನ್ ತೊಗೊಳ್ಬೋದು. ನಾನು ಹೇಳಿ ನಾನು ನಿನ್ನೆ ಕೊಟ್ಟಿರೋದು ಅವ್ರಿಗೆ, ನಿನ್ನೆ ಕೊಟ್ಟಿರೋದು, ಅದ್ರ ಬಗ್ಗೆ ಡಿಸ್ಕಷನ್ ತೊಗೊಳ್ತಾ ಇರೋದು. ಇನ್ನು ತನಗೆ ಬಂದಿಲ್ಲ. ಅದು ನಿಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಅಂತ ಶ್ರೀನಿವಾಸರವ್ರದ್ದೊಂದು ಆಸೆ ಇತ್ತು, ಅದನ್ನು ಮಾಡಬೇಕು, ಅವರೆಲ್ಲ ಭೇಟಿಯನ್ನು ಮಾಡಿಸ್ಬೇಕು ಸರ್ ಅಂತ ಹೇಳಿ ಅವರ ಒಂದು ಮನವಿಯನ್ನು ಪರಿಗಣಿಸಿ ಅವ್ರಿಗೆ ಕೊಟ್ಟಿದ್ವಿ ನಾವು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.